ನ್ಯಾಷನಲ್ ಪ್ಲೈವುಡ್ ಸೆಂಟರ್ ಇದರ ಎರಡನೇ ಶಾಖೆ ಮಂಗಳೂರಿನ ಪಾಟೀಲ್ ಕೊಡಕಲ್ ಶೆಟ್ಟಿ ಹಾರ್ಡ್ವೇರ್ ಬಳಿ ಶುಭಾರಂಭಗೊಂಡಿತು. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ ಮಂಗಳೂರು ಉತ್ತರದ ಮಾಜಿ ಶಾಸಕ ಮೊಯ್ದೀನ್ ಬಾವ ಮಾತನಾಡಿ, ನ್ಯಾಷನಲ್ ಪ್ಲೈವುಡ್ ಸೆಂಟರ್ ಜನರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡ್ತಾ ಇದೆ. ನೂತನ ಮಳಿಗೆಗೆ ಶುಭವಾಗಲಿ ಎಂದರು. ನ್ಯಾಷನಲ್ ಪ್ಲೈವುಡ್ ಸೆಂಟರ್ ಮಾಲೀಕ ಅಬ್ದುಲ್ ಹಕೀಂ ಟಿ ಮಾತನಾಡಿ, ಜನರ ಸಹಕಾರದಿಂದ ನಮ್ಮ ಔಟ್ಲೆಟ್ ಈ ಮಟ್ಟಿಗೆ ಬೆಳೆದಿದೆ. ಮುಂದೆಯೂ ನಿಮ್ಮ ಸಹಕಾರ ಮುಖ್ಯ ಎಂದರು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಇನಾಯತ್ ಅಲಿ, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಕಣ್ಣೂರು ಕಾರ್ಪೊರೇಟರ್ ಚಂದ್ರಾವತಿ ವಿಶ್ವನಾಥ್, ವೇನಸ್ ಪ್ಲೈ ಅಂಡ್ ಬೋರ್ಡ್ನ ಅಧ್ಯಕ್ಷ ಮೊಹಮ್ಮದ್ ಕೆಎಂ, ಆರ್ಕಿಟೆಕ್ಟ್ ಸುಪ್ರೀತ್ ಆಳ್ವಾ, ಭಾರತ್ ಇಂಟೀರಿಯರ್ನ ಚೇರ್ಮನ್ ಮೊಹಮ್ಮದ್ ಆಯಸ್, ಆರ್ಕಿಟೆಕ್ಟ್ ಮೊಹಮ್ಮದ್ ನಿಸರ್, ಎನ್ಎಂಪಿಟಿ ಪೋರ್ಟ್ನ ಅಬ್ದುಲ್ ರಹಿಮಾನ್, ನಾಗರಾಜ್, ಶಾಹಿದ್, ಅಬ್ದುಲ್ ಹಕೀಂ ಟಿ ಸಹೋದರ ಅಬ್ದುಲ್ ನವಾಜ್ ಮತ್ತು ಮಗ ಮೊಹಮ್ಮದ್ ನಬೀಲ್ ಉಪಸ್ಥಿತರಿದ್ದರು. ಕಳೆದ 21 ವರ್ಷಗಳಿಂದ ಜನರಿಗೆ ಅತ್ಯುತ್ತಮ ಸೇವೆ ನೀಡ್ತಾ ಇರುವ ನ್ಯಾಷನಲ್ ಪ್ಲೈವುಡ್ ಸೆಂಟರ್ ಬ್ಲಮ್, ಹ್ಯಾಫೆಲ್, ಎಪ್ಕೋ, ಡೋರ್ಸೆಟ್ ಮುಂತಾದ ವಿವಿಧ ಬ್ರ್ಯಾಂಡ್ಗಳೊಂದಿಗೆ ಪ್ಲೈವುಡ್ ಲ್ಯಾಮಿನೇಟ್ ಹಾರ್ಡ್ವೇರ್ನಲ್ಲಿ ಪರಿಣಿತಿಯನ್ನು ಹೊಂದಿದೆ. ನೂತನ ಸೆಂಟರ್ನಲ್ಲಿ ಪ್ರೀಮಿಯಂ ಫಿಟ್ಟಿಂಗ್ಗಳೊಂದಿಗೆ ವಿವಿಧ ಲ್ಯಾಮಿನೇಟ್ ಡಿಸ್ಪ್ಲೇ, ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಕಿಚನ್ ಫಿಟ್ಟಿಂಗ್ಗಳು ಲಭ್ಯವಿದೆ. ಗ್ರಾಹಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ. ಮಂಗಳೂರಿನ ಮತ್ತು ಬೆಂಗಳೂರಿನ ಈ ಒಂದು ಹೈವೇಯಲ್ಲಿ ಜನರಿಗೆ ಇವತ್ತು ಅತ್ಯಂತ ಶ್ರೇಷ್ಠ ಮಟ್ಟದ ಪ್ಲೈವುಡನ್ನು ಮತ್ತು ಯಾರೆಲ್ಲ ಇವತ್ತು ಮನೆಯ ಇಂಟೀರಿಯರ್ ಮಾಡ್ತಾರೋ, ಬ್ಯಾಂಕಿನ ಇಂಟೀರಿಯರ್ ಮಾಡ್ತಾರೋ ಅಥವಾ ಯಾವುದೇ ಸಂಸ್ಥೆ ಇಂಟೀರಿಯರ್ ಮಾಡ್ತಾರೋ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಬಹುಶಃ 3 ಮಹಡಿಗಳ ಕಟ್ಟಡವನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಹಕೀಮ್ರವರು ಲೋಕಾರ್ಪಣೆ ಮಾಡಿರುವಂತಹದ್ದು ಇದು ಅವರ ಬಿಸ್ನೆಸ್ಸಲ್ಲಿರುವಂತಹ ಒಂದು ಗುಣದ ಶ್ರೇಷ್ಠತೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಬೇಕು. ಜನರಿಗೆ ಯಾವ ರೀತಿಯಲ್ಲಿ ಅವಶ್ಯಕತೆ ಇದೆ ಇವತ್ತಿನ
ಈ ಒಂದು ಕಾಂಪಿಟೇಷನ್ ಇರುವಂಥ ಒಂದು ಸಂದರ್ಭ ಮತ್ತು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಇತರ ಎಲ್ಲ ಪ್ರದೇಶಗಳಿಂದ ಆ ಪ್ಲೈವುಡನ್ನು ಶ್ರೇಷ್ಠವಾದ ಕ್ವಾಲಿಟಿಯನ್ನು ಆಯ್ಕೆ ಮಾಡಿ ತಂದು ಅದರ ಮೂಲಕ ಇವತ್ತು ಜನರಿಗೆ ಅತ್ಯುತ್ತಮವಾದ ಗುಣಮಟ್ಟದ ಈ ಪ್ಲೈವುಡ್ ಇರ್ಬೋದು, ವೀನಿಯರ್ ಇರ್ಬೋದು, ಇದನ್ನು ಕೊಡುವಂತಹ ಕೆಲಸ ಮತ್ತು ಈ ಒಂದು ಕಟ್ಟಡದ ಮೂಲಕ ಇವತ್ತು ಅವರ ಬಿಸ್ನೆಸ್ ಸೆಂಟರನ್ನು ಅವರು ಓಪನ್ ಮಾಡಿದ್ದಾರೆ. ಸಹಕಾರದಿಂದ ಈ ಸಂಸ್ಥೆ ಒಂದು ಹೋಗಿ ಎರಡಾಯಿತು. ನೀವು ನಮಗೆ ಮಾಡಿದ ಎಲ್ಲ ರೀತಿಯಲ್ಲೂ ಪರ್ಚೇಸಲ್ಲಾಗಲಿ, ನಾವು ಕೊಟ್ಟ ಕ್ವಾಲಿಟಿಯಲ್ಲಾಗಲಿ ಎಲ್ಲ ರೀತಿಯಲ್ಲೂ ಆಶಯಿಸಾಗಿ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದೀರಾ.